ಮಂಜೇಶ್ವರ ಗ್ರಾಮ ಪಂಚಾಯತಿನಿಂದ ಮಂಜೂರಾದ 5 ಲಕ್ಷ ರೂಪಾಯಿ ಅನುದಾನದಿಂದ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 2ನೇ ವಾರ್ಡ್ ತೂಮಿನಾಡಿನ ದೇವಿಪುರ ಅತಿಥಿ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ 100 ಮೀಟರ್ ಕಾಂಕ್ರೀಟ್ ರಸ್ತೆ ಲೋಕಾರ್ಪಣೆಗೊಂಡಿತು. ನಿಕಟಪೂರ್ವ ಪಂಚಾಯತ್ ಅಧ್ಯಕ್ಷೆ ಹಾಗೂ ಈಗಿನ ವಾರ್ಡ್ ಸದಸ್ಯೆ ಮುಷ್ರತ್ ಜಹಾನ್ ನೂತನ ಕಾಂಕ್ರೀಟ್ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿದರು. ಇದೇ ಸಂದರ್ಭ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗೆ ಮುತುವರ್ಜಿ ವಹಿಸಿ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಅಹೋರಾತ್ರಿ ಪ್ರಯತ್ನಪಟ್ಟ ಹಾಗೂ ಈ ಪರಿಸರಕ್ಕೆ ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಿಕೊಟ್ಟ ಸಮಾಜ ಸೇವಕ ಇಲಿಯಾಸ್ ತೂಮಿನಾಡ್ ರವರನ್ನು ಸ್ಥಳೀಯ ಗಣ್ಯರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ನೂತನವಾಗಿ ನಿರ್ಮಾಣಗೊಂಡ ರಸ್ತೆ ಸ್ಥಳೀಯರಿಗೊಂದು ವರದಾನವಾಗಿದೆ. ಈ ಸಂದರ್ಭ ಡಾಕ್ಟರ್ ಪ್ರಸನ್ನ ಶೆಟ್ಟಿ, ವಿಜಿತ್ ಶೆಟ್ಟಿ, ದೇವದಾಸ್, ಶ್ರೀಪತಿ ಭಟ್, ರೋನ್ಸನ್ ಡಿಸೋಜಾ, ಶಂಕರ ನಾರಾಯಣ್ ಭಟ್, ಇಸ್ಮಾಯಿಲ್, ಕುഞ്ഞിಮೋನು, ಸಿದ್ದಿಕ್ ತಂಗಳ್, ಅಬ್ದುಲ್ ಲತೀಫ್ ಹಾಗೂ ಅನೀಫ್ ಉಪಸ್ಥಿತರಿದ್ದರು.